ಕೊರೋನಾ ಬಂದ ಮೇಲೆ ಬಹುತೇಕ ಮಂದಿ ನಿರ್ಗತಿಕರಾಗಿ ಊಟಕ್ಕೂ ಗತಿ ಇಲ್ಲದವರಂತಾಗಿದ್ದಾರೆ. ಇಂಥವರಿಗೆ ಮಂಗಳೂರಿನ ಪುಟ್ಟ ಹೋಟೆಲ್ ಮಾಲಕರು ತನ್ನ ಆದಾಯದಲ್ಲಿನ ಒಂದಂಶವನ್ನ ಊಟ ನೀಡುವ ಮೂಲಕ ಹೃದಯ ಶ್ರೀಮಂತಿಕೆಯನ್ನ ಮೆರೆದಿದ್ದಾರೆ. ಅಂದಹಾಗೆ ಅವರು ನೀಡಿದ್ದು ಕಬಾಬ್ ಸುಕ್ಕದ ನಾನ್ ವೆಜ್ ಊಟ. ಎಲ್ಲಿ ಅಂತೀರಾ? ಬನ್ನಿ ವರದಿ ನೋಡಿ. ಎಸ್, ಹೀಗೆ ಪುಕ್ಸಟ್ಟೆ ಊಟಕ್ಕೆ ಸಾಲುಗಟ್ಟಿ ನಿಂತಿರುವ ಇವರೆಲ್ಲರೂ ಕೊರೋನಾದಿಂದ ಸಂಕಷ್ಟಕ್ಕೆ ಒಳಗಾಗಿರುವ ಜನತೆ. ಅನ್ನದಾನ ಮಾಡೋರು ಚಿಕ್ಕಪುಟ್ಟ ಹೋಟೆಲ್ ಇಟ್ಕೊಂಡಿರುವ ಹರೀಶ್. ಮಂಗಳೂರಿನ ಕುದ್ರೋಳಿಯ ಮುಖ್ಯ ರಸ್ತೆಯಲ್ಲಿ ಇರುವ ಹೋಟೆಲ್ ಹರೀಶ್ನಲ್ಲಿ ಚಿಕನ್ ಸುಕ್ಕದ ಜೊತೆ ಉಚಿತ ಊಟ ವಿತರಣೆ ಮಾಡಲಾಯಿತು. ನೂರಾರು ಮಂದಿ ಆಗಮಿಸಿ ಊಟವನ್ನ ಪಡೆದು ಧನ್ಯರಾದರು. ಮಂಗಳೂರಿನಲ್ಲಿ ಮುನ್ನಾ ಸುಕ್ಕ ಹೋಟೆಲ್ ಎಂದೇ ಪ್ರಸಿದ್ಧಿ ಹೊಂದಿರುವ ಹರೀಶ್ ಅವರ ಹೋಟೆಲ್ ಸುಮಾರು 70 ವರ್ಷಗಳಿಂದ ಹೋಟೆಲ್ ಅನ್ನ ನಡೆಸಿದ್ದಾರೆ. ಈ ಹಿಂದೆ ವಿಕೆ ಜನಾರ್ದನ ಎಂಬುವರು ನೋಡಿಕೊಳ್ತಾ ಇದ್ರು. ಬಳಿಕ ಅವರ ಮಕ್ಕಳು ಈ ಹೋಟೆಲ್ ಮುಂದುವರಿಸಿಕೊಂಡು ಬಂದಿದ್ದಾರೆ. ಈಗ ಮಗ ದೀಪಕ್ ಸನಿಲ್ ಈ ಹೋಟೆಲ್ನ ಮಾಲೀಕರಾಗಿದ್ದು, ಕೊರೋನಾ 2ನೇ ಅಲೆಯ ಸಂದರ್ಭದಲ್ಲಿ ದಿನನಿತ್ಯ ಪಾರ್ಸೆಲ್ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಇಂದು ಮಾತ್ರ ತನ್ನ ಗ್ರಾಹಕರಿಗೆ ಹಾಗೂ ಬಡವರಿಗಾಗಿ ಪಾರ್ಸೆಲ್ ಚಿಕನ್ ಊಟದ ವ್ಯವಸ್ಥೆ ಮಾಡಿದ್ದು, ಒಟ್ಟಾರೆಯಾಗಿ ಇಂದು 600 ಊಟದ ವ್ಯವಸ್ಥೆಯನ್ನ ಮಾಡಿದ್ವಿ ಅಂತ ಹೇಳ್ತಾರೆ ಇವರು. ಜನರು ಅತ್ಯಂತ ಕಷ್ಟದಲ್ಲಿರುವಾಗ ನಾವು ಒಂದು ಕಿಂಚಿತು ನಮ್ದೊಂದು ಸಹಾಯ ಮಾಡೋದು ದೊಡ್ಡ ಪ್ರಮಾಣದಿಂದ ಆಗೋದಿಲ್ಲ. ಏನಾದರೂ ಸ್ವಲ್ಪ ನಮ್ಮ ದುಡಿಮೆಯಿಂದ ಒಂದು ಪಾಲು ಕಿಂಚಿದು ನಾವು ಸಹಾಯ ಮಾಡೋದು. ಹಾಗೆ ನಾನು ಹೋದ ವರ್ಷ ಶಿವಪ್ರಾನ್ಸ್ನವರಿಗೆ ಕಿಟ್ಟು ಕೊಟ್ಟಿದ್ದೇವೆ. ಹಾಗೆ ಈ ಸಲ ಕಿಟ್ಟು ಬೇಡ ಹೇಳಿದ್ದು, ಅದು ಕಿಟ್ಟು ಕೊಡಲಿಲ್ಲ. ಅದಕ್ಕೆ ನಾನು ಇಲ್ಲಿಯೇ ನಮ್ಮದು ಸಹಾಯ ಮಾಡುವಂಥ ನನಗೆ ಒಂದು ಮನಸ್ಸು ಬಂತು. ಹಾಗೆ ಇವಾಗ ರಾಜೇಶ್ ಅವರು ಸಹ ಹೇಳಿದ್ರು ನಮಗೆ, ಹೀಗೆ ನಾವು ಮಾಡುವ, ಯಾಕೆ ಹೀಗೆ ಕೊಟ್ಟರು ನಮ್ಮದು ಒಳ್ಳೆಯದು, ಎಲ್ಲರಿಗೂ ಸಹ ಅನ್ನ ಸಿಗ್ತದೆ, ಕೆಲಸ ಇಲ್ಲದೆ ಇರ್ತಾರೆ, ಕಷ್ಟದಲ್ಲಿ ಇರ್ತಾರೆ. ಒಂದು ನಮ್ಮ ಲೆಕ್ಕದಲ್ಲಿ ಒಂದು ದಿವಸದ ಒಂದು ಊಟ, ಒಂದು ದಿವಸದ 12 ಗಂಟೆಯಿಂದ 2:30 ಗಂಟೆ ತನಕ 340-400 ರೂಪಾಯಿ 400 ಊಟ ಕೊಟ್ಟೆ. ಹಾಗೆ ಸುಕ್ಕ, ಬೈ ಸುಕ್ಕ ಊಟ, ಹಾಗೆ ಸುಕ್ಕ ಖಾಲಿ ಆಯಿತು, ಕಬಾಬ್ ಊಟ, ಹಾಗೆ ವೈಟ್ ರೈಸು, ಬಾಯ್ಲ್ಡ್ ರೈಸು, ತರಕಾರಿ ಊಟ, ಮೀನು ಊಟ ಎರಡೂ ಉಂಟು. ನಾವು ಅಂದರೆ ಒಂದು 500 ಪ್ಲ್ಯಾನು, 3-2.5 ಗಂಟೆ ತನಕ ಟೈಮಿಂಗ್. ಯಾಕಂದರೆ 500 ಊಟ ಕೊಡೋದು ಪ್ಲಾನಿಂಗ್ ಉಂಟು. ಅಂದರೆ ಅಷ್ಟೇ ಮಾಡಿದ್ರಾ? ಅಲ್ಲ, ಸ್ವಲ್ಪ ವೈಟ್ ರೈಸ್ ಸಹ ಮಾಡಿದ್ದೇವೆ. ಬಾಯ್ಲ್ಡ್ ರೈಸ್ ಖಾಲಿ ಇದೆ, ವೈಟ್ ರೈಸು ಹಾಗೆಲ್ಲ ಉಂಟು. ಕೆಲವರು ವೈಟ್ ರೈಸ್ ಊಟ ಮಾಡ್ತಾರೆ, ಹಿಂದಿಯವರು, ಕನ್ನಡದವರು. ಹಾಗೆ ವೈಟ್ ರೈಸ್ ಸಹ ಉಂಟು, ಬಾಯ್ಲ್ಡ್ ರೈಸ್ ಸಹ ಉಂಟು, ತರಕಾರಿ ಊಟ ಉಂಟು, ಮೀನು ಊಟ ಉಂಟು. ಹಾಗೆ ಇವತ್ತು ಒಂದೇ ದಿವಸ 12ರಿಂದ 2:30 ಗಂಟೆ ತನಕ ತಂದೆ ಭಾರಿ ಕಷ್ಟದಿಂದ ಬಂದವರು. ಹಾಗೆ ನಮಗೆ ಕಷ್ಟ ಅಂತ ಎಂತ ಗೊತ್ತುಂಟು. ಹಾಗೆ ನಾವು ಒಂದು ಉಪಕಾರ ಮಾಡಬೇಕಂತ ಮನಸ್ಸು ಬಂದಿದೆ. ನಾವು ಸಹ ಕಷ್ಟದಲ್ಲಿಯೇ ಬಂದವರು, ನಾವೇನು ಇದಿಲ್ಲ. ಎಷ್ಟು ವರ್ಷ ಹಿಂದಿನ ಹೋಟೆಲ್ ಇದು? ಹೋಟೆಲ್ ಒಂದು 75-80 ಇಯರ್ಸ್, 80 ವರ್ಷ ಆಗಿದೆ. ಚಿಕ್ಕಂದರೆ ಹೋಟೆಲ್ಗೆ ಬರ್ತಿದ್ದೆ. ನನ್ನ ತಾಯಿ ತಂದೆ ಎಲ್ಲ ಇಲ್ಲೇ ದುಡಿದು, ಈಗ ಸಹ ನನ್ನ ಸುಕ್ಕ ಅಮ್ಮ ಮಾಡಿಕೊಡೋದು ಮನೆಯಲ್ಲಿ, ಅಮ್ಮ ಮತ್ತೆ ನಾನು. ಹಾಗೆ ನಾನು ಅದಕ್ಕೆ ಮುನ್ನ ಸುಕ್ಕ ಅಂತ ಕರೀತಾರೆ ಕೆಲವರು. ಹೀಗೆ ಊಟದ ಜೊತೆ ಕೋಳಿ ಸುಕ್ಕ, ಕಬಾಬ್ ನೀಡಿದ್ದು ಕೂಡ ವಿಶೇಷವಾಗಿತ್ತು. ತನ್ನ ದುಡಿಮೆಯಲ್ಲಿ ಕಿಂಚಿತ್ತೂ ಊಟ ಅನ್ಯರಿಗೆ ಕೊಡೋದ್ರೊಂದಿಗೆ ಹಸಿದವರಿಗೆ ಸಹಾಯ ಮಾಡಬೇಕು ಎನ್ನುವುದು ಇವರ ಇಚ್ಛೆ. ಅದಕ್ಕೋಸ್ಕರ ವ್ಯವಸ್ಥೆ ಮಾಡಿದ್ವಿ ಅಂತಾರೆ ಇವರ ಸ್ನೇಹಿತ. ತುಂಬಾ ಆತ್ಮೀಯರಿವರು. ಓಕೆ, ದೀಪಕ್ ಸನಿಲ್ ಹೋಟೆಲ್ ಇವರು ನಮ್ಮ ತುಂಬ ಆತ್ಮೀಯರು, ಮುಂಚೆಯಿಂದಲೂ ಕ್ಲೋಸ್ ಫ್ರೆಂಡ್. ಹಾಗೆ ಇವರು ವರ್ಷ ಪ್ರತಿ ಬೇರೆಯವರಿಗೆಲ್ಲ ಕಿಟ್ಟೆಲ್ಲ ಕೊಡ್ತಾರೆ. ಈ ಸಲ ಕೂಡ ಕೊಟ್ಟಿದ್ದಾರೆ ಅವರು. ಅದಕ್ಕೆ ನಾನು ಹೇಳಿದೆ, ನೀವು ಬೇರೆಯವರಿಗೆ ಕೊಡೋದಕ್ಕಿಂತ ಇಲ್ಲಿ ಇನ್ನು ಹೋಟೆಲಲ್ಲಿ ಒಂದು ಊಟದ ವ್ಯವಸ್ಥೆ ಮಾಡಿದರೆ, ಒಂದು ಕೋವಿಡ್-19ನಲ್ಲಿ ತುಂಬ ಜನ ಕಷ್ಟದಲ್ಲಿದ್ದಾರೆ, ಅದಕ್ಕೆ ಸ್ವಲ್ಪ ಕೊಡುವಂತ ನಾನು ಅವರಿಗೆ ಹೇಳಿದ್ದೇನೆ. ಮತ್ತು ಇನ್ನೊಬ್ಬರು ಕೂಡ ಇದ್ದಾರೆ, ಮನೀಶ್ ಅಂತ, ಅವರು ಕೂಡ ಹೇಳಿದ್ದಾರೆ ಅದು ಐಡಿಯಾ ಮಾಡಿ. ಹಾಗೆ ಒಂದು ಸೇವೆ ಅಂತ ನಾವು ಈ ಸಲ ಕೊಡ್ತಿದ್ದೇವೆ. ಈಗ ಅದೇ 400 ಊಟ ಖಾಲಿ ಇದೆ. ಈಗ ಇನ್ನು ಕೂಡ ಒಂದು 500 ಜನರದ್ದು ಎಸ್ಟಿಮೇಟ್ ಉಂಟು ನಮ್ಮದು. ಮತ್ತು ಜಾಸ್ತಿ ಆದರೆ ಸ್ವಲ್ಪ ಏನಾದರೂ ಕೊಡಬೇಕಾಗ್ತದೆ. ಟೈಮಿಂಗ್ 2:30 ಕೊಟ್ಟಿದೆಯಲ್ಲ ನಾವು, ಆದರೆ ನಾವು 2:30 ಗಂಟೆ ತನಕ ನಾವು ಊಟದ ವ್ಯವಸ್ಥೆಯನ್ನು ಕೊಡ್ತೇವೆ. ಈಗ ಒಂದು
ಒಂದು 13 ಜನ 14 ಜನ ತನಕ ಇದ್ದೇವೆ ಈಗ ನಾವು. ಅಡಿಗೆಯವರೆಲ್ಲ ಸೇರಿ ಅಷ್ಟು ಜನ ಈಗ ಕೆಲಸ ಮಾಡ್ತಿದ್ದೇವೆ. ಕೋಟಿಗಟ್ಟಲೆ ಆದಾಯವನ್ನ ಸ್ಟಾರ್ ಹೋಟೆಲ್ನಲ್ಲಿ ಗಳಿಸುವ ಅದೆಷ್ಟೋ ಮಂದಿ ನಿರ್ಗತಿಕರಿಗೆ ಊಟ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಆದ್ರೆ ಬಡವರ ಹಸಿದ ಹೊಟ್ಟೆಯ ನೋವಿನ ಬೆಲೆ ಅರಿತಿರುವ ಮುನ್ನಾ ಅವರ ಕಾರ್ಯಕ್ಕೆ ನಾವು ಭೇಷ್ ಅನ್ನಲೇಬೇಕು. ಗಣೇಶ್ ಪೂಜಾರಿ, ನಮ್ಮ ಕುಡ್ಲ ನ್ಯೂಸ್ 24x7 ಮಂಗಳೂರು.